ನಮಸ್ಕಾರ ಸ್ನೇಹಿತರೆ. ಮೈಸೂರು ದಸರಾದಲ್ಲಿ ಮೊದಲ ಅಂಬಾರಿ ಹೊತ್ತ ಆನೆ ಯಾವುದು? ದಸರಾ ಉತ್ಸವಕ್ಕೆ ಕರ್ನಾಟಕದಲ್ಲಿ ಎಷ್ಟು ವರ್ಷದ ಇತಿಹಾಸವಿದೆ? ಕರ್ನಾಟಕದಲ್ಲಿ ಮೊದಲ ಬಾರಿಗೆ ದಸರಾ ಹಬ್ಬವನ್ನು ಆಚರಿಸಿದ್ದು ಎಲ್ಲಿ, ಯಾವಾಗ? ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಎಲ್ಲರ ಕಣ್ಮನ ಸೆಳೆಯುವ ಸ್ವರ್ಣದ ಅಂಬಾರಿಯ ತೂಕ ಎಷ್ಟು? ಹಕ್ಕಬುಕ್ಕರು ಚಿನ್ನದ ಅಂಬಾರಿಯನ್ನು ಹುತ್ತದಲ್ಲಿ ಮುಚ್ಚಿಡಲು ಕಾರಣ ಏನು? ಅಂಬಾರಿಯ ಕುರಿತು, ದಸರಾ ಕುರಿತು ಇಂತಹ ನೂರಾರು ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವಿಸುವುದು ಸರ್ವೇ ಸಾಮಾನ್ಯ. ಹೌದು, ಭಾರತದಲ್ಲಿ ದಸರಾ ಹಬ್ಬವನ್ನು ಎಲ್ಲ ಕಡೆಯೂ ಆಚರಿಸುತ್ತಿದ್ದರೂ ಮೈಸೂರಿನ ದಸರಾ ಮಾತ್ರ ವಿಚ್ಛಿನ್ನವಾಗಿರುತ್ತದೆ. ಹೀಗಾಗಿ ಮೈಸೂರಿನ ದಸರಾ ವಿಶ್ವವಿಖ್ಯಾತವಾಗಿದೆ. ಮೈಸೂರು ಹಬ್ಬದ ಜಂಬೂ ಸವಾರಿಯಲ್ಲಿ ಪ್ರಮುಖ ಆಕರ್ಷಣೆಯೇ 750 ಕೆಜಿ ತೂಕದ ಚಿನ್ನದ ಅಂಬಾರಿ. ಅಂಬಾರಿಯಲ್ಲಿರುವ ತಾಯಿ ಚಾಮುಂಡೇಶ್ವರಿ ದೇವಿಯ ಈ ಮೆರವಣಿಗೆಯನ್ನು ನೋಡಲು ದೇಶ ವಿದೇಶಗಳಿಂದ ಲಕ್ಷಾಂತರ ಜನರು ಮೈಸೂರಿಗೆ ಬರುತ್ತಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಒಂದು ಕಾಲದಲ್ಲಿ ಅರಸರ ಹಬ್ಬವಾಗಿತ್ತು. ಇದೀಗ ದಸರಾ ನಾಡ ಹಬ್ಬವಾಗಿ ಬದಲಾಗಿದೆ. ಈ ದಸರಾ ಮಹೋತ್ಸವಕ್ಕೆ ಬರೋಬ್ಬರಿ 400 ವರ್ಷಗಳ ಇತಿಹಾಸವಿದೆ. ಅಷ್ಟಕ್ಕೂ ಈ ದಸರಾ ಹಾಗೂ ಜಂಬಾರೆ ಸವಾರಿಯ ಇತಿಹಾಸವೇನು ಹಾಗೂ ಚಿನ್ನದ ಅಂಬಾರಿಯ ರೋಚಕ ರಹಸ್ಯಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಒಂದ್ ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಈ ದಸರಾ ಆರಂಭವಾಗಿದ್ದು ಭಾರತದ ಸ್ವರ್ಣ ಯುಗ ಎಂದೇ ಖ್ಯಾತಿಯಾಗಿದ್ದ ವಿಜಯನಗರ ಸಾಮ್ರಾಜ್ಯದ ಕಾಲಘಟ್ಟದಲ್ಲಿ. ಅಂದರೆ ತಮ್ಮ ರಾಜ್ಯದ ಕಲೆ, ಸಾಹಿತ್ಯವನ್ನು, ಶಕ್ತಿ ಸಾಮರ್ಥ್ಯವನ್ನು, ವೀರತ್ವ, ಧೀರತ್ವ ಇಡೀ ಜಗತ್ತಿಗೆ ತೋರ್ಪಡಿಸುವ ಸಲುವಾಗಿ ವಿಜಯನಗರದ ಅರಸರು ಈ ವಿಜಯದಶಮಿಯನ್ನು ಬಹಳ ಅದ್ದೂರಿಯಿಂದ ಆಚರಣೆ ಮಾಡುತ್ತಿದ್ದರು. ಆದರೆ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ನಮ್ಮ ಮೈಸೂರಿನ ಯದುವಂಶಿಯರು ಈ ವಿಜಯದಶಮಿಯ ದಸರಾವನ್ನು ಆಚರಿಸಿಕೊಂಡು ಬಂದಿದ್ದಾರೆ. ಆದರೆ ಟಿಪ್ಪು ಮತ್ತು ಹೈದರಾಲಿಯ ಕಾಲಘಟ್ಟದಲ್ಲಿ ಸ್ವಲ್ಪ ಸಮಯದ ಕಾಲ ಈ ದಸರಾ ಆಚರಣೆ ನಿಂತು ಹೋಗಿತ್ತು. ಆದರೂ ನಮ್ಮ ಸರ್ಕಾರಗಳು ಇಂಥವರ ಜನ್ಮದಿನವನ್ನು ಆಚರಿಸುತ್ತಾರೆ ಎಂದರೆ ನಿಜಕ್ಕೂ ಹಾಸ್ಯಾಸ್ಪದ ಸಂಗತಿಯಾಗಿದೆ. ನಂತರ ಮತ್ತೆ ಅಧಿಕಾರಕ್ಕೆ ಬಂದ ಮೈಸೂರಿನ ಯದುವಂಶಿಯರು, ಅಂದರೆ 1800ರ ಕಾಲಘಟ್ಟದಲ್ಲಿ ಅಧಿಕಾರಕ್ಕೆ ಬಂದ ಯದುವಂಶದ ಮಮ್ಮಡಿ ಕೃಷ್ಣರಾಜ ಒಡೆಯರು ಮತ್ತೆ ಮೈಸೂರಿನಲ್ಲಿ ದಸರಾ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಎಲ್ಲರ ಕಣ್ಮನ ಸೆಳೆಯುವ 750 ಕೆಜಿ ತೂಕದ ಅಂಬಾರಿ ಇದು ಕೇವಲ ಚಿನ್ನದ ಅಂಬಾರಿ ಮಾತ್ರವಲ್ಲ, ಇದು ಭಾರತದ ಸಂಸ್ಕೃತಿ ಮತ್ತು ಪರಂಪರೆಯ ದ್ಯೋತಕವಾಗಿದೆ ಅಂದರೆ ಅದು ಅತಿಶಯೋಕ್ತಿ ಆಗಲಾರದು. ಈ ಅಂಬಾರಿ ಮೂಲ ಹಾಗೂ ನಡೆದು ಬಂದ ದಾರಿಯೇ ಒಂದು ರೋಚಕ ಕಥೆ ಆಗಿದೆ. ಈ ಅಂಬಾರಿಯ ನಂಟು ಕೊಪ್ಪಳದ ಗುಮ್ಮಟ ದುರ್ಗಕ್ಕೂ ಇದೆ. ಈ ಅಂಬಾರಿಯು 14ನೇ ಶತಮಾನದ ಪ್ರಾರಂಭದಲ್ಲಿ ಕಂಪಿಲ ರಾಯನ ಆಡಳಿತದ ಕುಮ್ಮಟ ದುರ್ಗದಲ್ಲಿತ್ತು ಎಂಬುದು ಇತಿಹಾಸದಲ್ಲಿ ದಾಖಲೆಯಾಗಿದೆ. ಹಾಗಾದ್ರೆ ಈ ಅಂಬಾರಿಯ ಇತಿಹಾಸ ಏನು? ಮಹಾರಾಷ್ಟ್ರದ ದೇವಗಿರಿಯಲ್ಲಿ ಮೂಲತಃ ಈ ರತ್ನ ಖಚಿತ ಅಂಬಾರಿ ಇತ್ತು. ದೇವಗಿರಿ ನಾಶವಾದ ವೇಳೆ ಇದನ್ನು ದೇವಗಿರಿಯ ರಾಜ ಮಮ್ಮಡಿ ಸಿಂಗ್ ನಾಯಕ ಎನ್ನುವನಿಗೆ ಹಸ್ತಾಂತರ ಮಾಡಲಾಗುತ್ತದೆ. ಮುಂದೆ ಇದನ್ನು ಕಾಪಾಡಲು ಅವನಿಗೆ ಉಸ್ತುವಾರಿ ಕೊಡಲಾಗುತ್ತದೆ. ಮುಮ್ಮಡಿ ಸಿಂಗ್ ನಾಯಕ ಇದನ್ನು ಬಳ್ಳಾರಿ ಬಳಿಯ ರಾಮದುರ್ಗ ಕೋಟೆಯಲ್ಲಿ ಮುಚ್ಚಿಡುತ್ತಾನೆ. ಈತನ ಮಗ ಕಂಪಿಲರಾಯ ರಾಜ್ಯ ವಿಸ್ತರಿಸುತ್ತಾನೆ. ಕಮ್ಮಟ ದುರ್ಗವನ್ನು ರಾಜಧಾನಿಯಾಗಿ ಮಾಡಿಕೊಳ್ಳುತ್ತಾನೆ. ಶ್ರೀ ದುರ್ಗಾದೇವಿಯನ್ನು ಸ್ಥಾಪಿಸಿ ಅವನು ಪೂಜೆ ಮಾಡಲು ಪ್ರಾರಂಭ ಮಾಡುತ್ತಾನೆ. ಈ ದುರ್ಗೆಯ ಪೂಜೆ ಮುಂದೆ ಅವನ ಮಗ ಅಂದರೆ ಯುವರಾಜನ ಕಾಲದಲ್ಲಿಯೂ ಮುಂದುವರಿಯುತ್ತದೆ. ಮುಂದೆ 1327ರಲ್ಲಿ ದೆಹಲಿ ಸುಲ್ತಾನರ ದಾಳಿಗೆ ಕಂಪಿಲ ರಾಜ್ಯ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತದೆ. ಆಗ ಭಂಡಾರ ಸಂರಕ್ಷಣೆ ಮಾಡುತ್ತಿದ್ದ ಹಕ್ಕಬುಕ್ಕರು ಈ ಅಂಬಾರಿಯನ್ನು ಹುತ್ತವೊಂದಲ್ಲಿ ಮುಚ್ಚಿಡುತ್ತಾರೆ. 1336ರ ವೇಳೆಗೆ ದೆಹಲಿ ಸುಲ್ತಾನರು ನಾಶ ಮಾಡಿದ ಸಾಮ್ರಾಜ್ಯವನ್ನ ಹಕ್ಕಬುಕ್ಕರು ವಿದ್ಯಾರಣ್ಯರ ಆಶೀರ್ವಾದದೊಂದಿಗೆ ಪ್ರಾರಂಭ ಮಾಡುತ್ತಾರೆ. ಈಗಿನ ಹಂಪಿ ಹಾಗೂ ಗಂಗಾವತಿ ಬಳಿ ಇರುವ ಆನೆಗುಂದಿಯಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಲಾಗುತ್ತದೆ. ಇದು ವಿಜಯನಗರ ಸಾಮ್ರಾಜ್ಯದ ಮೊಟ್ಟ ಮೊದಲ ರಾಜಧಾನಿಯಾಗಿತ್ತು. ನಂತರ ಹಕ್ಕಬುಕ್ಕರು ಹಂಪಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಎರಡನೇ ರಾಜಧಾನಿಯಾಗಿ ಸ್ಥಾಪನೆ ಮಾಡುತ್ತಾರೆ.
ಅಲ್ಲಿಗೆ ಹುತ್ತದಲ್ಲಿ ಮುಚ್ಚಿಟ್ಟಂತಹ ಆ ಅಂಬಾರಿಯನ್ನ ಸ್ಥಳಾಂತರ ಮಾಡಲಾಗುತ್ತದೆ. ಮುಂದೆ ಸಂಗಮ, ಸಾಳವ, ತುಳು ಹಾಗೂ ಅರವಿಡು ಎನ್ನುವ 4 ವಂಶಗಳು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಮಾಡುತ್ತವೆ. ಇದು ನಾಶವಾದಾಗ ಅಂಬಾರಿಯನ್ನು ಸಂರಕ್ಷಣೆಗಾಗಿ ಆಂಧ್ರದ ಪೆನಗೊಂಡಕ್ಕೆ ಸ್ಥಳಾಂತರ ಮಾಡಲಾಗುತ್ತದೆ. ಬಳಿಕ ಕೆಲವು ವರ್ಷ ನಂತರ ಶ್ರೀರಂಗಪಟ್ಟಣ, ಅದಾದ ನಂತರ ಈ ಅಂಬಾರಿ ಕೊನೆಗೆ ಮೈಸೂರಿಗೆ ಬರುತ್ತದೆ. ಹೀಗೆ ಅಂಬಾರಿ ಹಲವು ರೋಚಕತೆಯ ಮೂಲಕ ಇಂದು ಮೈಸೂರಿನಲ್ಲಿ ನೆರೆಯೂರಿದೆ. ಹೀಗೆ 750 kgಯ ಈ ಅಂಬಾರಿ ಹಲವು ರೋಚಕತೆಯ ಮೂಲಕ ಇಂದು ಮೈಸೂರಿನಲ್ಲಿ ನೆಲೆಯೂರಿದೆ. ಪ್ರತಿ ವರ್ಷ ವಿಜಯದಶಮಿಯ ಜಂಬೂ ಸವಾರಿಯಂದು ಎಲ್ಲರೂ ಈ ಅದ್ಭುತ ಅಂಬಾರಿಯನ್ನು ನೋಡುವ ಸೌಭಾಗ್ಯ ಸಿಗುತ್ತದೆ. ಅದಕ್ಕೇನೆ ಈ ಅದ್ಭುತ ಅಂಬಾರಿಯನ್ನು ಹೊರುವ ಆನೆಗಳು ಅಂದರೆ ಜಂಬೂ ಸವಾರಿ ಕೂಡ ಅಷ್ಟೇ ಆಕರ್ಷಕವಾಗಿರುತ್ತದೆ. ವಿಜಯದಶಮಿಯಂದು ಶುಭ ಕುಂಭ ಲಗ್ನದಲ್ಲಿ ಅರಮನೆಯ ಬಲರಾಮ ದ್ವಾರದಲ್ಲಿ ನಂದಿ ಧ್ವಜಕ್ಕೆ ಪೂಜೆ ಮಾಡೋದೊಂದಿಗೆ ಜಂಬೂ ಸವಾರಿ ಪ್ರಾರಂಭವಾಗುತ್ತದೆ. ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನವಾಗಿರುವ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಲಾಗುತ್ತದೆ. ಈ ಅದ್ಭುತ ಜಂಬೂ ಸವಾರಿ ಅರಮನೆಯ ಆವರಣದಿಂದ ಬನ್ನಿ ಮಂಟಪದವರೆಗೆ ನಡೆಯುತ್ತದೆ. ಅಂಬಾರಿ ಹೊತ್ತ ಬಲರಾಮ ಜೊತೆ ಪೊಲೀಸ್ ಬ್ಯಾಂಡ್, ಆಕರ್ಷಕ ತಾಳವಾದ್ಯ, ಕಂಸಾಳೆ ಕುಣಿತ ಹೀಗೆ ಹಲವಾರು ಕಲಾ ತಂಡಗಳ ಮನಮೋಹಕ ನೃತ್ಯ, ಮನಮೋಹಕ ಸ್ತಬ್ಧ ಚಿತ್ರಗಳು ದಸರಾ ಜಂಬೂ ಸವಾರಿ ಮೆರವಣಿಗೆ ಆಕರ್ಷಣೆಯಾಗಿದೆ. ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಪ್ರಿಯಾಪಟ್ಟಣ ಬೆಟ್ಟದಪುರದಲ್ಲಿ ಬಳಿ ಸೆರೆಸಿಕ್ಕ ಜಯಮಾರ್ತಂಡ ಆನೆ ಮೈಸೂರು ದಸರಾದಲ್ಲಿ ಮೊದಲ ಅಂಬಾರಿ ಹೊತ್ತ ಆನೆಯಾಗಿದೆ. ಒಡೆಯರ ಕಾಲದಲ್ಲಿ ಆರಂಭವಾದ ವಿಜಯದಶಮಿಯಿಂದ ಅಂದಾಜು 45 ವರ್ಷಗಳ ಕಾಲ ಚಿನ್ನದ ಅಂಬಾರಿಯನ್ನು ಹೊತ್ತ ಹಿನ್ನೆಲೆಯಲ್ಲಿ ಮಹಾರಾಜರು ಪ್ರೀತಿಗೆ ಪಾತ್ರವಾಗಿತ್ತು. ಒಡೆಯರ ಕಾಲದಲ್ಲಿ ಆರಂಭವಾದ ವಿಜಯದಶಮಿಯಿಂದ ಅಂದಾಜು 45 ವರ್ಷಗಳ ಕಾಲ ಚಿನ್ನದ ಅಂಬಾರಿಯಲ್ಲಿ ಮಹಾರಾಜರು ಕೂಡುತ್ತಿದ್ದರು. ಇಂದು ಮೈಸೂರು ಅರಮನೆಯ ಮಹಾದ್ವಾರದಲ್ಲೊಂದು ಜಯಮಾರ್ತಂಡ ದ್ವಾರಕ್ಕೆ ಈ ಆನೆಯ ಹೆಸರಿಡಲಾಗಿದೆ. ದಸರಾಕ್ಕೆ ಸುಮಾರು 1.5 ತಿಂಗಳು ಇರುವಾಗಲೇ ನಾಗರಹೊಳೆಯ ವೀರನ ಹೊಸಳ್ಳಿಯಿಂದ ಬಲರಾಮ ನೇತೃತ್ವದ 6 ಆನೆಗಳ ಮೊದಲ ತಂಡಗಳು ಗಜಪಯಣ ಮೈಸೂರಿಗೆ ಆಗಮಿಸುತ್ತವೆ. ಆ ನಂತರ ದಸರಾಕ್ಕೆ ಕೆಲವೇ ದಿನಗಳ ಅಂತರದಲ್ಲಿ ಉಳಿದ 6 ಆನೆಗಳು 2ನೆಯ ತಂಡ ಇಲ್ಲಿಗೆ ಆಗಮಿಸುತ್ತದೆ. ಈ ಗಜಪಡೆಗೆ ಮೈಸೂರಿನ ಅರಮನೆ ಆವರಣದಲ್ಲಿ ದಿನನಿತ್ಯ ವಿವಿಧ ಬಗೆಯ ಭಾರಿ ಭೋಜನ ಏರ್ಪಡಿಸಲಾಗುತ್ತದೆ. ಅದರಲ್ಲೂ ಜಂಬೂ ಸವಾರಿಯಲ್ಲಿ 750 kg ತೂಕದ ಚಿನ್ನದ ಅಂಬಾರಿ ಹೊತ್ತು ಸಾಗುವ ಬಲರಾಮನಿಗೆ ವಿಶೇಷ ಸತ್ಕಾರ ಕೂಡ ನಡೆಯುತ್ತದೆ. ಸ್ನೇಹಿತರೆ, ಅದೇನೇ ಇರಲಿ, ನೀವು ಒಂದು ವೇಳೆ ಕರ್ನಾಟಕದಲ್ಲಿ ಇದ್ದರೆ ಮೈಸೂರು ದಸರಾವನ್ನು ತಪ್ಪದೆ ಭೇಟಿ ಕೊಡಿ. 750 kgಯ ಈ ಅಂಬಾರಿಯನ್ನು ನೋಡಲು ಮರೆಯಬೇಡಿ. ಮೈಸೂರು ನಮ್ಮ ಸಾಂಸ್ಕೃತಿಕ ನಗರವಾಗಿದೆ. ಇಲ್ಲಿ ನಡೆಯುವ ದಸರಾ ಹಬ್ಬ ಪ್ರತಿ ವರ್ಷ ವಿಶೇಷವಾಗಿರುತ್ತದೆ ಹಾಗೂ ಅದ್ಭುತವಾಗಿರುತ್ತದೆ. ಸ್ನೇಹಿತರೆ, ಒಂದಿಲ್ಲ ಒಂದು ದಿನ ದಸರಾವನ್ನು ನಿಮ್ಮ ಕಣ್ತುಂಬ ನೋಡಿ ನಿಮ್ಮ ಕನಸು ನನಸಾಗಲಿ ಎಂದು ನಾವು ಕೂಡ ಹಾರೈಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಅಂಡ್ ಟೇಕ್ ಕೇರ್.